ನಮಸ್ಕಾರ ವೀಕ್ಷಕರೇ, ಇಂದು ಮ್ಯಾಡ್ ವರ್ಸಸ್ ವೈಲ್ಡ್ನ ಮತ್ತೊಂದು ಸಂಚಿಕೆಗೆ ಸ್ವಾಗತ. ಇಂದು ಕರಡಿ ಗ್ರಿಲ್ಸ್ ಪಶ್ಚಿಮ ಘಟ್ಟವನ್ನು ತಲುಪಿದ್ದಾರೆ. ಈ ಕಾಡಿನಲ್ಲಿ ಭಯಂಕರವಾದ ಪ್ರಾಣಿಗಳು ಇವೆ. ಅವರು ಈ ಕಾಡಿನಲ್ಲಿ ಹೇಗೆ ಬದುಕುತ್ತಾರೆ ಎಂಬ ಸಂಚಿಕೆಯನ್ನು ಇಂದು ನೋಡೋಣ. ನಾನಿವತ್ತು ಹೋಗ್ತಾ ಇರೋ ಕಾಡು ಬಹಳ ವಿಸ್ಮಯ ಮತ್ತು ಭಯಾನಕವಾದ ಕಾಡು. ಈ ಕಾಡಲ್ಲಿ ಚಿಕ್ಕ ಚಿಕ್ಕ ಹುಲಿ, ಚಿರತೆ, ಆನೆ ಕಂಡು ಬರುತ್ತದೆ ಮತ್ತು ದೊಡ್ಡ ದೊಡ್ಡ ನಾಯಿ, ಬೆಕ್ಕು, ಕೋಡಿ ಕಂಡು ಬರುತ್ತದೆ. ನಿಮಗೆ ಈ ಕಾಡಲ್ಲಿ ನಿಮ್ಮ ಸಾಮಾನು ಇಲ್ಲದೆ ಹೇಗೆ ಬದುಕು ಅಂತ ಹೇಳಿಕೊಡ್ತೇನೆ. ಮತ್ತು ನಿಮ್ಮ ಸಾಮಾನು ಇಲ್ಲಿ ಗಟ್ಟಿಯಾಗಿ ಹಿಡಿದುಕೊಳ್ಳೋದು ಬಹಳ ಮುಖ್ಯ. ನಿಮ್ಮ ಸಾಮಾನು ಇಲ್ಲದೆ ಇಲ್ಲಿ ಎಂತ ನಡೆಯುವುದಿಲ್ಲ ಕೂಡ. ಸಾಮಾನಂದ್ರೆ ನೀವು ಬ್ಯಾಗಲ್ಲಿ ಏನೆಲ್ಲ ತಂದಿರ್ತೀರಿ ಅದೇ ಸಾಮಾನು. ನೀವು ಸರ್ವೈವ್ ಆಗ್ಬೇಕಾದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಇಲ್ಲದ್ರೆ ನೀವು ಗಯಾ, ಟಾಟಾ, ಬಾಯ್ ಬಾಯ್. ಸರ್ ಎದ್ದೇಳಿ ಸರ್. ಸಾವ ಮಾರ ಪ್ಯಾರಾಚೂಟ್ ಓಪನ್ ಮಾಡುದು ಮರ್ತು ಬಿಟ್ಟೆ. ಯಾವ ಕಾಡು ಬರಿದು ನಾವೀಗ ಒಂದು ಬಹಳ ದೊಡ್ಡ ಕಾಡಿಗೆ ರೀಚ್ ಆಗಿದ್ದೇವೆ. ನನಗೆ ಹೋಗ್ತಾ ಹೋಗ್ತಾ ಬಾಯಾರಿಕೆ ಹೆಚ್ಚಾಗುವ ಸಂದರ್ಭ ಇದೆ. ಅದಕ್ಕೆ ಇಲ್ಲಿ ಜಲಪಾತದಿಂದ ಈಗಲೇ ನೀರು ತೆಗೆದುಕೊಳ್ತಾ ಇದ್ದೇನೆ. ಚಡ್ಡಿ ನಾನು 4 ದಿನ ಆಯ್ತು ಮಾರೆ ಚಡ್ಡಿ ಬದಲಿಸದೆ. ಉಪಯೋಗ ಆಯ್ತು ಈ ಚಡ್ಡಿ. ನಿಮ್ಮಲ್ಲಿ ಏನಾದರೂ ಅದು ಇದ್ರೆ ಇವತ್ತು ನನ್ನ ಜೊತೆ ಸರ್ವೈವಲ್ಗೆ ಜಾಯಿನ್ ಆಗಿ, ಯಾಕೆಂದ್ರೆ ನಿಮ್ಮ ಅದು ಇವತ್ತು ಬಹಳ ಇಂಪಾರ್ಟೆಂಟ್. ಸರ್ ಅದು ಅಂದ್ರೆ ಅದು ಎಲ್ಲೊಟ್ಟಿಗೆ ಇದೆ ಮಾರೆಯ. ಅದು ಅಂದ್ರೆ ಅದು ಗೊತ್ತಾಗ್ಲಿಲ್ವಾ? ಇಲ್ಲ. ದಮ್ ಗುಂಡಿಗೆ. ಅಲ್ಲಿ ಎದುರುಗಡೆ ಯಾವುದೋ ಒಂದು ದೊಡ್ಡ ಪ್ರಾಣಿ ಇದಾಗಿ ಆಗ್ತಾ ಉಂಟು. ಸೊ ಬನ್ನಿ ಮುಂದೆ ನೋಡಿ. ಅಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಪ್ರಾಣಿ ಇದೆ. ಅದು ಬಹಳ ಹಸಿವಿನಿಂದ ಕಂಗಾಲಾದ ಕಾಣಿಸಿ ನಾವು ಹೋಗಿ ನಮ್ಮನ್ನು ಬೇಟೆಯಾಡುವ ಸಂದರ್ಭಗಳು ಹೆಚ್ಚು ಉಂಟು. ಇವುಗಳು ಬಹಳ ಕ್ರೂರವಾಗಿ ಉಂಟು. ಇದು ಕಾಡಿನಲ್ಲಿ ಬಹಳ ಕಡಿಮೆಯಾಗಿ ಕಾಣಸಿಗುವಂತ ಒಂದು ಕಪ್ಪು ಜಾತಿಯ ದೊಡ್ಡ ಪ್ರಾಣಿ ಇದು. ಅದು ಬಹಳ. ಸೊ ನಾವು ಇಲ್ಲಿಂದ ಹಿಂದ್ಗಡೆ ಹೋಗೋದು ಒಳ್ಳೆ ಕಾಣಿಸ್ತುಂಟು. ಈ ಕಡೆಯಿಂದ ಹೋದರೆ ನಾವು ಬೇಟೆಗೆ ಸಿಕ್ಕಾಗುವ ಚಾನ್ಸಸ್ ಬಹಳ ಉಂಟು. ಪೀಚೆ ಮೂಡ್. ನನಗೆ ಕಾಡಿನಲ್ಲಿ ಸಿಗುವ ಒಂದು ಅಪರೂಪದ ಹಣ್ಣು ಸಿಕ್ಕಿದೆ. ತೋರಿಸ್ತೇನೆ ನಿಮಗೆ ನೋಡಿ. ಇದು ಗ್ರೀನ್ ಕಲರ್ ಒಂದು ಹಣ್ಣು. ಇದು ಅಜ್ಜ ಹೇಳ್ತಿದ್ರು ಕಾಡಿನಲ್ಲಿ ಸಿಗುವ ಹಣ್ಣನ್ನು ತಿಂದ್ರೆ ಸಾಯುವುದಿಲ್ಲ ಅಂತ. ಹೌದಾ? ಆದ್ರೆ ಅಜ್ಜನ ಮಾತಿನ ಮೇಲೆ ನಂಗೆ ನಂಬಿಕೆ ಇಲ್ಲ. ನನ್ನ ಪಾಸ್ಟ್ ಜೀವನ ಹೇಗಿತ್ತು ಅಂದ್ರೆ, ನಾನು ಆರ್ಮಿಗೆ ಸೆಲೆಕ್ಟ್ ಆಗಿದ್ದು ಹೋಗಿದ್ದೆ. ಆದ್ರೆ ನನ್ನ ಹೈಟ್ ಕಮ್ಮಿ ಆದರೆ ನಾನು ಸೆಲೆಕ್ಟ್ ಆಗಿರಲಿಲ್ಲ. ಆದ್ರೆ ಒಂದು ಬಾರಿ ನಾನು ಸ್ಪೆಷಲ್ ಫೋರ್ಸ್ ನಲ್ಲಿ ಸೆಲೆಕ್ಟ್ ಆದೆ. ಈಗ 200, 300, 400, 500, 600 ಅಡಿ ಎತ್ತರದಿಂದ ಯಾವುದೇ ಭಯ ಇಲ್ಲದೆ ಹಾರ್ತಾ ಇದ್ದೇನೆ. ಸರ್ವೈವ್ ಆಗ್ತಾ ಇದ್ದೇನೆ. ಹೊಟ್ಟೆ ಎಲ್ಲ ಬಹಳ ಹಸಿವಿಂದ ಚುರು ಅಂತ ಉಂಟು. ತಡಿಲಿಕ್ಕೆ. ಓಯ್ ಕ್ಯಾಮರಾಮನ್, ಅಲ್ಲೇ ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಇದ್ದಾರಾ? ನನ್ನನ್ನು ತೋರಿಸಿ ಮಾಡಿದ್ವಿ. ನಂಗೆ ಹೊಟ್ಟೆ ಹಸಿವಾಗ್ತಾ ಉಂಟು. ಅಲ್ಲ, ನೀ ಎಲ್ಲಿದೆ ಮುಂದದ? ಅಲ್ಲಿ ಅಷ್ಟು ಚಂದ ಸ್ಟೆಪ್ ಉಂಟು ಮಾರೆ. ನೀ ಇಲ್ಲಿಂದ ಬರ್ತಿದ್ಯಾ ಪೊಟ್ಟ. ನಮಗೆ ಈ ಕಾಡಲ್ಲಿ ಬಹಳ ಅಪರೂಪವಾಗಿ ಸಿಗುವಂತ ಒಂದು ಮರ ಸಿಕ್ಕಿದೆ. ಈ ಕಾಡಲ್ಲಿ ಒಂದೇ ಒಂದು ಈ ಜಾತಿಯ ಮರ ಇರುವಂತಹದ್ದು. ಇದರ ವಿಶೇಷತೆ ಏನಂದ್ರೆ, ಇದು ದನದ ಹಾಲಿಗೆ ತಗೊಂಡು ಬಹಳ ಪರಿಶುದ್ಧವಾದ ಹಾಲು ಕೊಡ್ತದೆ. ಇದು ಕುಡಿಲಿಕ್ಕೆ ಬಹಳ ಯೋಗ್ಯವಾದಂತಹ ಹಾಲು. ಈ ಹಾಲು ಕುಡಿಯೋದ್ರಿಂದ ನಮ್ಮ ಕಾಡಲ್ಲಿ ಹೋಗುವಾಗ ನಮ್ಮ ಕಾನ್ಸಂಟ್ರೇಷನ್ ಮತ್ತು ತಾಳ್ಮೆ ಹೆಚ್ಚಾಗಿರ್ತದೆ. ನಾನು ಈ ಹಾಲು ಕುಡಿತಾ ಇದ್ದೇನೆ.
ಕಾಡಲ್ಲಿ ಒಂದೇ ಮರ ಇರುದಂತೆ. ಇವನ ಕರ್ಮ ಎಷ್ಟು ಉಂಟು. ಚೂರು ಬಾಯಾರಿಕೆ ಜಾಸ್ತಿ ಆಗ್ತಾ ಉಂಟು. ಎದುರುಗಡೆ ನೋಡುವ ಏನಾದರೂ ನೀರಿಗೆ ಕುಡಿಲಿಕ್ಕೆ ಸಿಗ್ತದ ಅಂತ. ಇಲ್ಲಿ ಗಿಡ ಕಾಣಿಸ್ತಾ ಉಂಟು. ಇದರಲ್ಲಿ ನೀರಿರುವ ಸಂದರ್ಭ ಹೆಚ್ಚು ಉಂಟು. ಈ ಗಿಡದಲ್ಲಿ ಈ ಎಲೆಗಳಲ್ಲಿ ನೀರಿನ ಅಂಶ ಇರುವುದು ಕಾಣಿಸ್ತಾ ಉಂಟು. ನನಗೆ ನೀರು ಕುಡಿಬೇಕೀಗ. ನೀರಿದೆ ಆದ್ರೆ ನೀರು ವೈಟ್ ಕಲರ್ ಉಂಟು. ಟೇಸ್ಟ್ ಇದೆ. खत्म, बाय बाय, टाटा, गुड बाय, गया।